ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ಕೃಷ್ಣನ ಅಲಂಕಾರ ನೋಡ್ಕೋತಾ ಬನ್ನಿ. ಏಕಪಾದಾಸನ ಅಂತ ಏನೋ ಒಂದು ಹೆಸರು ಬರುತ್ತೆ. ಇವತ್ತು ಕೂಡ ನಾನು ಕಟ್ಟಿದ ಹೂವನ್ನು ತಲೆ ಮೇಲೆ ಹಾಕ್ಕೊಂಡಿದ್ದಾನೆ ನಮ್ಮ ಕೃಷ್ಣ. ಆಮೇಲೆ ಭೋಜನ ಶಾಲೆ ಆಂಜನೇಯ ದೇವರಿಗೂ ಹಾಕಿದ್ದಾರೆ. ನಾನು ನಂತರ ಕರೆಕ್ಟಾಗಿ ತೋರಿಸ್ತೀನಿ ಯಾವ ಮಾಲೆ ಅಂತ. ಅವರಿಗೆ ಹೇಗೆ ಆಗುತ್ತೆ ಹಾಗೆ ಹಾಕ್ತಾ ಬರ್ತಾರೆ ಅವರ ಅಲಂಕಾರಕ್ಕೆ ತಕ್ಕಂತೆ. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಅದು ಹೂ ಕಟ್ಟೋದಂದರೆ ಏನು ಗೊತ್ತಾ, 1.5-2 ಗಂಟೆ ಅಷ್ಟೊತ್ತು ಟೈಮು ಬೇಕು. ಕೊಯ್ಲಿಕ್ಕೆ ಒಂದು ಅರ್ಧ ಗಂಟೆ, ಮಾಲೆ ಕಟ್ಟಲಿಕ್ಕೆ ಮಿನಿಮಮ್ 1.5 ಗಂಟೆ ಆದರೂ ಬೇಕು. ನಾವೀಗ ಡಬಲ್ ಮಾಲೆ ಥರ ಮಾಡ್ತೀವಲ್ವ, ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ. ನೋಡಿದ್ದು 2 ಮಾಲೆನ ಒಟ್ಟು ಮಾಡಿರುವಂಥದ್ದು. ನೋಡಿ, ತಲೆ ಮೇಲೆ ಕೃಷ್ಣ ಹಾಕೊಂಡಿದ್ದನ್ನು ನೀವು ಇಲ್ಲಿ ಕಾಣ್ಬೋದು. 2 ಮಾಲೆ ಆ ಕಡೆ ಈ ಕಡೆ ಮಾಡಿ ಕಟ್ಟಿ ಇದು ಹಾಕಿರುವಂಥದ್ದು. ನಿನ್ನೆನೇ ಸಂಜೆನೇ ಕೊಟ್ಟಿದ್ದೆ ಆ್ಯಕ್ಚುಲಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಒಳ್ಳೆ ಇದು ಪೆಂಡೆಂಟ್ ಹಾರ ಥರ ಬಂದಿದೆ. ಆನಂತರ ಭೋಜನ ಶಾಲೆ ದೇವರಿಗೂ ಹಾಕಿದ್ರು. ಮೊನ್ನೆ ನಡೆದ ನೋಡ್ಬೋದು ನವರತ್ನ ಇದು ರಥ, ಅದು ಕನಕ ರಥ ಸಾರಿ. ಆನಂತರ ಇವತ್ತೊಂದು ಝಟ್ಪಟ್ ಆಗುವಂಥ ಬೆಳಗಿನ ತಿಂಡಿ ರೆಸಿಪಿ, ಮಧ್ಯಾಹ್ನ ಡಬ್ಬಕ್ಕೂ ಟಿಫಿನ್ ಕ್ಯಾರಿಯರ್ಗೂ ತುಂಬಾ ಚೆನ್ನಾಗಾಗುತ್ತೆ. ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕಿ ನೆಲಗಡಲೆ, ದ್ರಾಕ್ಷಿ, ಗೋಡಂಬಿ ಹುರಿದು ತೆಗೆದಿಟ್ಕೊಳ್ಳಿ. ಇದರಲ್ಲೇ ನಾವು ವೆರೈಟಿ ಆಫ್ ತಿಂಡಿನ ಮಾಡ್ಬೋದು. ಈ ಥರ ಮಾಡಿ ಟೇಸ್ಟಿಗೂ ಏನು ಮೋಸ ಇರೋದಿಲ್ಲ. ನೀವು ಮಾಡಿಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ನಾವು ಪುದೀನ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು. ಅದೊಂಥರ ಟೇಸ್ಟ್. ಅಥವಾ ಮಿಕ್ಸ್ ಮಾಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಇದು ಹುರಿದ ನಂತರ ನೋಡಿ, ಅದಕ್ಕೆ ದ್ರಾಕ್ಷಿ ಹಾಕಬೇಕು. ದ್ರಾಕ್ಷಿ ಎಲ್ಲ ಹಾಕಿ ಹುರಿದು ತೆಗೆದಿಟ್ಕೊಂಡೆ ನಾನು. ನೋಡ್ಬೋದು. ಏನು ಗೊತ್ತಾ, ಈ ಥರ ಮಾಡಿದರೆ ಎಲ್ಲನೂ ನ್ಯೂಟ್ರಿಷಿಯಸ್ ಕವರ್ ಆಗುತ್ತೆ ನಮಗೆ. ಈ ದ್ರಾಕ್ಷಿ ಗೋಡಂಬಿ ತಿನ್ನಲ್ಲ ಅಂತ ನಾವು ಮಕ್ಕಳಿಗೆ ನೋಡಿ, ಈ ಥರ ನಾವು ಕೊಟ್ಟರೆ ದ್ರಾಕ್ಷಿ ಗೋಡಂಬಿನ ಆಟೋಮೆಟಿಕ್ಕಾಗಿ ಹೊಟ್ಟೆಗೆ ಹೋಗುತ್ತೆ. ಜಾಸ್ತಿ ತಿಂದರೆ ಬರೋದಿಲ್ಲ, ಎಲ್ರಿಗೂ ಪಿತ್ತ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಎಲ್ಲನೂ ತಿಂತಾರೆ ನೋಡಿ. ಆನಂತರ ಅದೇ ಬಾಣಲಿಗೆ ನಾನೊಂದು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಅನ್ನ ಮಾಡಿ ಇಟ್ಕೋಬೇಕು. ಫಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು. ನಾನೀಗ ಒಂದು 2 ಮೆಣಸನ್ನು ಅದನ್ನ ಕಟ್ ಮಾಡಿ ಚೆಂದ ಫ್ರೈ ಮಾಡಿಕೊಂಡೆ. ಆನಂತರ ಅದಕ್ಕೆಲ್ಲ ಮಸಾಲೆ ಹಾಕಬೇಕಾಗತ್ತೆ ನಾವು. ನೋಡಿ, ಇದು ನೀಟಾಗಿ ಫ್ರೈ ಆದ ನಂತರ ನೀವು ಕಾಣ್ಬೋದು, ಅದಕ್ಕೆ ಕೊತ್ತಂಬರಿ ಬೀಜ ಹಾಕ್ಕೋಬೇಕು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾವು ಕೊತ್ತಂಬರಿ ಬೀಜ ಹಾಗೂ ಇದನ್ನ ಸ್ವಲ್ಪ ಬೇಕಂದರೆ ಜೀರಿಗೆ ಹಾಕ್ಕೊಳ್ಳಿ, ಮತ್ತು ಇನ್ನೇನು ಬೇಕಾಗಲ್ಲ ಇದಕ್ಕೆ. ಆನಂತರ ಕರಿಬೇವಿನ ಸೊಪ್ಪು, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ನೋಡಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಜೀರಿಗೆ ನಿಮಗೆ ಆಪ್ಷನಲ್ ನೋಡಿ. ಆನಂತರ ಕೊತ್ತಂಬರಿ ಸೊಪ್ಪು ತುಂಬ ಇದ್ದಾಗ, ಈಗ ನೋಡಿ ಮಾರ್ಕೆಟಲ್ಲಿ ಕೊತ್ತಂಬರಿ ಸೊಪ್ಪು, ಬಟಾಣಿ ಎಲ್ಲ ತುಂಬ ಬರುತ್ತೆ. ನೀವು ಅದು ನೆಲಗಡಲೆ ಇದು ಹಾಕೋ ಬದಲು ಬಟಾಣಿ ಕಾಳು ಕೂಡ ಹಾಕೋಬೋದು ಇದಕ್ಕೆ ನೀವು. ನಾನು ಚಕ್ಕ ಅಂತ ಡಿಸೈಡ್ ಮಾಡಿರೋವಂಥದ್ದು. ಆನಂತರ ರಪ ಆಗಿಬಿಡ್ತು ನನಗೆ ಬೆಳಗಿನ ಯಾವಕ್ಕೆ ತಿಂಡಿ. ಇದು ನೀಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಡು ಇಟ್ಕೊಳ್ಳಿ. ಅದು ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಕಿ ಅದನ್ನು ತರಿಯಾಗಿ ರುಬ್ಕೊಳ್ಳಿ. ಇದಕ್ಕೇನು ಗೊತ್ತಾ, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಅಲ್ಲೇ ನಾನು ಹಾಕ್ಕೊಂಡೆ, ಅರಶಿನ ಆನಂತರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಇದು ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಇದ್ದರೆ ಬೇಗ ಆಗಿಬಿಡುತ್ತೆ. ಇದು ನಿಮಗೆ ಇಷ್ಟ ಉಂಟು ಅಂತಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು. ಇದು ಫ್ರೈ ಮಾಡಿದಾಗ ತುಂಬಾ ಚೆಂದ ಫ್ಲೇವರ್ ಕೊಡುತ್ತೆ ನೋಡಿ. ಸ್ವಲ್ಪ ಸಕ್ಕರೆ ಹಾಕಿದೆ, ಕಲರ್ ಹಾಗೆಯೇ ಉಳಿಲಿ ಅಂತ ಅಂದ್ಬಿಟ್ಟು ಗ್ರೀನ್ ಬರಬೇಕಲ್ಲ ನಮಗೆ ಚಿತ್ರಾನ್ನ.
ಆನಂತರ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಅದು ಎಲ್ಲೋ ವೀಡಿಯೋ ಮಿಸ್ ಆಗಿದೆ ನಂದು. ನನಗೆ ಕ್ಯಾಮರಾ ಆನ್ ಮಾಡಲಿಕ್ಕೆ ಮರ್ತೋಗಿದ್ದೋ ಏನು, ತುಂಬ ದಿವಸ ಆಯ್ತು ನಾನು ಈ ರೆಸಿಪಿನ ಮಾಡಿಟ್ಟು. ಬಿಸಿಯಲ್ಲಿ ನೀವು ಮಿಕ್ಸಿಗೆ ಹಾಕ್ಕೋಬೇಕು ಅಂತಂದರೆ ಒಂದು 2 ಐಸ್ ಕ್ಯೂಬ್ ಹಾಕ್ಕೊಂಡು ನೀವು ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಅಥವಾ ಸ್ವಲ್ಪ ಚಟ್ನಿ ಥರ, ತೀರ ನುಣ್ಣಗಾಗಬೇಕು ಅಂತ ಹೇಳಿ ಏನಿಲ್ಲ. ಅದಕ್ಕೆ ನೋಡಿ ಉಪ್ಪು ಕೂಡ ಹಾಕಿದೆ. ಉಪ್ಪು ಅದಕ್ಕೆ ಬೇಡ ಅಂತ ಅನ್ನೋರು ನಾವು ಅನ್ನ ಮಾಡಿಟ್ಟಿರ್ತೀವಲ್ವ ಉದುರಾಗಿ ಅದಕ್ಕೂ ಹಾಕೋಬೋದು. ನಾನು ತೋರಿಸ್ತೇನೆ ಮುಂದೆ. ನೋಡಿ ಇದಾಗೋಯ್ತು. ಆನಂತರ ಅನ್ನಕ್ಕೆ ನೋಡಿ, ಇಲ್ಲಿ ಅನ್ನಕ್ಕೆ ಸ್ವಲ್ಪ ನೋಡಿ ಉದುರಾಗಿರಬೇಕು ಅನ್ನ. ಇದಕ್ಕೆ ನೆಲಗಡಲೆ ಅದೆಲ್ಲ ಹುರಿದಿಟ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ, ಬೆಲ್ಲ ಆಪ್ಷನಲ್ಲು. ಆನಂತರ ನಿಂಬೆಹಣ್ಣು, ಒಂದು ನಿಂಬೆಹಣ್ಣಿನ ಕಡೆ ರಸನ ಹಾಕೋಬೋದು. ನಾನೊಂದು ಸಾಧಾರಣ 200 ಗ್ರಾಮಷ್ಟು ಅಕ್ಕಿದ್ದು ರೈಸ್ ಮಾಡಿದ್ದೆ ನಾನು, ನೀವು ಕಾಡ್ಬೋದು. ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ನಿಂಬೆಹಣ್ಣು ಹಾಕ್ಕೊಂಡು ಆಮೇಲೆ ಈ ಹುರಿದಿರ್ತೀವಲ್ವ ಅದನ್ನ ಚಟ್ನಿ ಥರ ಮಾಡಿಕೊಂಡು, ಜಾಸ್ತಿ ನೀರು ಹಾಕಬೇಡಿ, ಚೆಂದಾಗೋದಿಲ್ಲ ಅದು. ಹಾಕಿ ಮಿಕ್ಸ್ ಮಾಡಿದರೆ ಬಿಡುತ್ತೆ ಇದು. ಅದನ್ನ ಪುನಃ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಆ ಕೊತ್ತಂಬರಿ ಸೊಪ್ಪು ಹುರಿದಾಗ ಒಂದು ತುಂಬ ಚೆಂದ ಫ್ಲೇವರ್ ಕೊಡುತ್ತೆ. ನೋಡಿ ನಾನು ಬೆಲ್ಲ ಹಾಕಿದ್ದು ನಿಮಗೆ ಗೊತ್ತಾಗ್ಬೋದು. ಇಲ್ಲಿ ನಾನು ಸಕ್ಕರೆ ಹಾಕೋದಿಲ್ಲ, ಸಾಧಾರಣ ಬೆಲ್ಲ ಹಾಕ್ಕೊಳ್ತೀನಿ ಅನ್ನಕ್ಕೆ. ನೋಡಿ ನಾನು ಹೇಳಿದ್ನಲ್ಲ, ಮಸಾಲೆ ಮಿಕ್ಸ್ ಮಾಡೋ ವೀಡಿಯೋ ಎಲ್ಲೋ ಮಿಸ್ ಆಗಿದೆ ನಂದು. ಹೇಗಾಯಿತು ಹೇಳಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಝಟ್ಪಟ್ ತಿಂಡಿ ರೆಡಿ ಆಗುತ್ತೆ. ನನಗೆ ಏನೂ ತೋಚದಿದ್ದಾಗ ನಾನು ಈ ಥರ ಎಲ್ಲ ಮಾಡೋದು ಅಂತ ಉಂಟು ಮನೆಯಲ್ಲಿ. ನಿಮಗೆ ಏನು ಅನ್ನಿಸ್ತು ಅದನ್ನ ಹೇಳಿ. ನೀವು ಈ ಥರ ಯಾವತ್ತಾದರೂ ಮಾಡಿದರೆ ಅದನ್ನೂ ಕಮೆಂಟ್ಸಲ್ಲಿ ಹೇಳಿ ನನಗೆ. ಏನು ಗೊತ್ತು, ಎಲ್ಲನೂ ನ್ಯೂಟ್ರಿಯಸ್ ಇರುತ್ತೆ. ಕಬ್ಬಿಣ ಸತ್ವ, ವಿಟಮಿನ್ ಸಿ, ಪ್ರೋಟೀನ್ ಎಲ್ಲನೂ ಇರುತ್ತೆ. ಇವನ್ ಅಕ್ಕಿ ಹಾಕೋದ್ರಿಂದ, ಅಕ್ಕಿಯಿಂದ ಮಾಡೋದ್ರಿಂದ ಎಲ್ಲನೂ ಬರುತ್ತೆ ನಮಗೆ ಅದರಲ್ಲಿ. ಒಂದು ಫುಲ್ ಮೀಲ್ ಪ್ಲೇನ್. ಇದ್ರ ಜೊತೆಗೆ ಏನಾದರೂ ಫ್ರೂಟ್ಸ್ ಏನಾದರೂ ಇಟ್ಕೊಂಡ್ರೆ, ಹಸಿ ತರಕಾರಿ ಇಟ್ಕೊಂಡ್ರೆ ನಮ್ಮದು ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಡಬ್ಬಕ್ಕೂ ನಾವು ಕೊಟ್ಟು ಕಳಿಸ್ಬೋದು. ಎಷ್ಟು ಉದುರಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಇಲ್ಲಿ ನೋಡಿ. ಮಾಡಿ ನೋಡಿ ಫ್ರೆಂಡ್ಸ್, ಹೇಗಾಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಗೊತ್ತಲ್ಲ, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ನಾನು ಹಾರದ ವೀಡಿಯೋ ಹಾಕಿದ್ರು, ಎಲ್ಲರೂ ಇಷ್ಟಪಟ್ಟಿದ್ರೆ ನಿಮಗೆಲ್ರಿಗೂ ಥ್ಯಾಂಕ್ ಯು. ನಿಮಗೆ ಬೇಕಂದರೆ ಅರ್ಥ ಆಗಿಲ್ಲ ಅಂತ ಇನ್ನೊಂದು ಸಲ ಮಾಡಿ ಹಾಕ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್.